ಹೇಗಿದ್ದೀರಾ ನೀವೆಲ್ಲರೂ? ಯಾವುದಾದ್ರೂ ತುಂಬ ಒಳ್ಳೆ ವ್ಯೂ ನೋಡಬೇಕಿದ್ರೆ ಜಾಸ್ತಿಯಾಗಿ ನಾವು ಏನು ಮಾಡ್ತೇವೆ, ತುಂಬ ಒಳ್ಳೆ ಎತ್ತರದ ಜಾಗಕ್ಕೆ ಹೋಗಿ ನೋಡ್ತೇವೆ. ನಾನು ಕಡಿಮೆದು ಬಂದಿದ್ದೇನೆ ತುಂಬ ಎತ್ತರದ ಜಾಗಕ್ಕೆ ವ್ಯೂ ನೋಡಲಿಕ್ಕೆ ಅಂತ. ಎಲ್ಲಿ ಅಂತ ಹೇಳ್ತೀರಾ? ದ ವ್ಯೂ, ದ ಪಾಮ್ ಹತ್ರ. ಸೊ ನನ್ನ ಬ್ಯಾಕ್ಗ್ರೌಂಡ್ ನೋಡಿದರೆ ಗೊತ್ತಾಗ್ತದೆ ನಾನಿದ್ದೇನೆ ತುಂಬ ಟಾಪ್ ಪ್ಲೇಸಲ್ಲಿ, ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ಸೊ ನಾನು ನೋಡುವಾಗ ನನಗೆ ಇಲ್ಲಿ ಪಾಮ್ ವ್ಯೂ ಹತ್ರ ಏನೇನು ಕಾಣ್ತಿದ್ದಲ್ಲ ಅದು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ಬನ್ನಿ ನನ್ನ ಜೊತೆ ನೀವು ಕೂಡ ವ್ಯೂ ಎಕ್ಸ್ಪ್ಲೋರ್ ಮಾಡಿ. ವ್ಯೂ ಎಟ್ ದ ಪಾಮ್. ಈ ಪ್ಲೇಸ್ ಇರೋದು ದ ಐಕಾನಿಕ್ ಪಾಮ್ ಜುಮೇರಾದಲ್ಲಿ. ಇಲ್ಲಿ ಮುಂದೆ ಕಾಣಿಸ್ತಿದ್ದಲ್ಲ ಇದೇ ಪಾಮ್ ಟವರ್. ಇದರದ್ದು 52nd ಫ್ಲೋರಿಂದ ನಾವು 360 ಡಿಗ್ರಿಯ ವ್ಯೂ ನೋಡ್ಬೋದು. ಟಿಕೆಟ್ಸ್ ಬಗ್ಗೆ ಹೇಳೋದಾದರೆ ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ 100 ದಿರಮ್ಸ್, ಮತ್ತು ಸನ್ಸೆಟ್ ಟೈಮಲ್ಲಿ ಸ್ವಲ್ಪ ಟಿಕೆಟ್ ಜಾಸ್ತಿ ಅಂದರೆ 158 ದಿರಮ್ಸ್, ಮತ್ತು 7:30 ಆದಮೇಲೆ ಇನ್ನೊಂದು ಸಲ ಸೇಮ್ 100 ದಿರಮ್ಸ್. 100 ದಿರಮ್ಸ್ ಅಂದರೆ ವಿಚ್ ಇಸ್ ಈಕ್ವಲ್ ಟು 2000 ರೂಪೀಸ್. ನಮಗೆ ಟಿಕೆಟ್ ಫ್ರೀ ಸಿಕ್ತು ಆ್ಯಸ್ ಅ ಗಿಫ್ಟ್. ಬನ್ನಿ ನಾವೀಗ ಟವರಿನ ಒಳಗೆ ಹೋಗುವ. ಟವರ್ ಒಳಗೆ ಏನಿದೆ ನೋಡುವ. ಇಲ್ಲಿ ಜನರಲ್ ಅಡ್ಮಿಷನಿಂದ ಮೇಲುಗಡೆ ಹೋಗ್ತಿರುವಾಗ ಫೋಟೋ ಶೂಟ್ ಮಾಡಿಸ್ತಾರೆ. ನಮಗೇನು ಗೊತ್ತಿತ್ತು, ಹಿಂದೆ ಬರುವಾಗ ಅವರು ನಮ್ಮ ಫೋಟೋ ಫ್ರೇಮಲ್ಲಿ ಹಾಕಿಟ್ಟಿದ್ರು, ಮತ್ತು ಫೋಟೋಗೆ 100 ದಿರಮ್ಸ್ ಕೂಡ ಕೇಳ್ತಿದ್ರು. ನಾವು ತಗೊಳ್ಳಿಲ್ಲ, ನಿಮಗೆಲ್ಲ ಬೇಕಿದ್ರೆ ನೀವು ತಗೊಳ್ಬೋದು. ಇಲ್ಲಿ ಅಕ್ವೇರಿಯಂ ಕಾಣಿಸ್ತಿದೆ ಅಲ್ಲ, ಇದು ರಿಯಲ್ ಅಲ್ಲ, ಇದು ಡಿಜಿಟಲ್ ಅಕ್ವೇರಿಯಂ. ಇಲ್ಲಿ ಫುಟ್ ಪ್ರಿಂಟ್ಸ್ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ನಿಂತು ಅವರು ಒಂದೊಂದು ಪಾಯಿಂಟ್ಸ್ ಥರ, ಅಂದರೆ ಒಂದೊಂದು ಪಾಯಿಂಟ್ ತಗೊಂಡು ಅವರು ಪಾಮ್ ರೀತಿಯಾಗಿ ಸ್ಟ್ರಕ್ಚರ್ ಹೇಗೆ ಕಟ್ಟಿಸಿದ್ರು ಅಂತ ಅವರು ಹೇಳಿಕೊಟ್ಟಿದ್ದಾರೆ. ಇಲ್ಲಿ ನೀವು ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು. So here in the front there is just villas. It's 1,500 villas. The next one gonna be here. Now we are completing the crescent. It protects the silent waves and the natural elements. And here there is just hotels and restaurants on it. The next and last one, sir. So Palm Jumeirah is completed. ಈಗ ಇಲ್ಲಿ ಅವರು ಹೇಳ್ತಿದ್ದಾರೆ ಇದೇ ಪಾಮ್ ಟವರ್, ಇದರದ್ದು ಟಾಪ್ ಫ್ಲೋರಿಂದ ನೀವು ನೋಡಿದರೆ ಮುಂದೆ ಪಾಮ್ ರೀತಿಯಾದ ಸ್ಟ್ರಕ್ಚರ್ ಹೀಗೆ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿಂದ ಸ್ವಲ್ಪ ಒಳಗೆ ಬರ್ತಿದ್ದಂತೆ ಇಲ್ಲೊಂದು ದೊಡ್ಡ ಡಿಜಿಟಲ್ ಸ್ಕ್ರೀನ್ ಇದೆ. ಈ ಸ್ಕ್ರೀನಲ್ಲಿ ಪಾಮ್ ರೀತಿಯಾಗಿ ಸ್ಟ್ರಕ್ಚರ್, ಅಂದರೆ ಪಾಮ್ ಜುಮೇರಾ ಅವರು ಹೇಗೆ ಮಾಡಿದರು, ಅವರದ್ದು ವಿಷನ್ ಏನಿತ್ತು, ಅದು ಹೇಗೆ ಕಟ್ಟಿಸಿದ್ರು, ಅದಕ್ಕೆ ಯಾರೆಲ್ಲ ಇಂಜಿನಿಯರ್ಸ್ ಕೆಲಸ ಮಾಡಿದ್ರು, ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಅವರು ಡಿಜಿಟಲ್ ಸ್ಕ್ರೀನಲ್ಲಿ ತೋರಿಸ್ತಾರೆ. Were carefully positioned using GPS technology and satellite images from space to create one of the most recognizable icons of Dubai. Constructed in less than 6 years, from 2001 to 2006,
The first of its kind man-made island is a monumental feat of engineering and modern technology. It is one of the few islands in the world that can be viewed from space with the naked eye. Today, we welcome you to experience a pioneering symbol of Dubai's transformation into one of the world's most exciting cities. Designed to inspire wonder, this unforgettable, iconic, and awe-inspiring journey brings the story of Palm Jumeirah to life for the first time. Thank you very much. ಮತ್ತು ಆ ಸ್ಕ್ರೀನ್ ಎಲ್ಲ ನೋಡಿ ಮುಂದೆ ಹೋದಂತೆ ಇಲ್ಲೊಂದು ರೂಮ್ ಇದೆ. ಈ ರೂಮಲ್ಲಿ ಅವರು ಈಚ್ ಇಯರ್ ವೈಸ್ ಅವರೇನೆಲ್ಲ ಅವರದ್ದು ಕೆಲಸ ಆಗಿದೆ, ಅಂದರೆ ಅವರು ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರು ಅದು ಮಾಡುವಾಗ ಇಯರ್ ವೈಸ್ ಎಲ್ಲ ಡೀಟೇಲ್ಸ್ ಅವರು ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ರಾಕ್ ರೀತಿ ಸ್ಟ್ರಕ್ಚರ್ ನೀವು ನೋಡ್ತೀರಾ, ಕಲ್ಲು ರೀತಿ. ಸೊ ಈ ರೀತಿಯಾಗಿ ಕಲ್ಲೆಲ್ಲ ಅವರು ಯೂಸ್ ಮಾಡಿದ್ದಾರೆ ಇದು ಕಟ್ಟಬೇಕಂತ ಕೆಲವೆಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಇಲ್ಲಿ ಹಾಕಿಟ್ಟಿದ್ದಾರೆ. ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲಿಫ್ಟ್ ತಗೊಂಡ್ರೆ ಡೈರೆಕ್ಟಾಗಿ 52nd ಫ್ಲೋರಿಗೆ. ಸೊ ಅಲ್ಲಿದೆ ನಮ್ಮ ವ್ಯೂ ಅಟ್ ದ ಪಾಮ್. ಲಿಫ್ಟ್ ಅಂತೂ ತುಂಬ ಸ್ಪೀಡಾಗಿ ಹೋಗ್ತಿದೆ. ಈಗ 52nd ಫ್ಲೋರ್ ಬಂತು, ಬನ್ನಿ ಇನ್ನು ವ್ಯೂ ನೋಡುವ. ಇಲ್ಲಿಂದ ನನ್ನ ಹಿಂದ್ಗಡೆ ಇದೆ ಅಟ್ಲಾಂಟಿಸ್ ಹೋಟೆಲ್. ಇದು ಇದೆ ಪಾಮ್ ಜುಮೇರಾ, ಅಂದರೆ ಮಧ್ಯೆ ಇದೆ, ಇದು ಸಮುದ್ರದ ಮಧ್ಯೆ ಇರುವ ಹೋಟೆಲ್. ಇದು ತುಂಬ ಫೇಮಸ್ ಅಟ್ಲಾಂಟಿಸ್ ಹೋಟೆಲ್ ದುಬೈಲ್ ಅಂತ ಹೇಳಿದ್ರೆ. ಇದು ಪಾಮ್ ಸ್ಟ್ರಕ್ಚರ್ ಇಲ್ಲಿಂದ ಕರೆಕ್ಟಾಗಿ ಕಾಣಿಸುತ್ತೆ, ನೋಡ್ಬೋದು. Now this is what I call a view. ಈ ಸ್ಟೆಪ್ಸ್ ಹತ್ತುವಾಗ ಸ್ವಲ್ಪ ಹೆದರಿಕೆ ಆಗ್ತಿದೆ. ನನಗೆ ಮಾತ್ರ ಮನೆ ಕಾಣಿಸ್ತದೆ, ನಂದು ದೂರ ಇದೆ, ನನಗೆ ಗೊತ್ತಾಗ್ತಿದೆ. ನಿಮ್ಗೆ ಏನಾದರೂ ಗೊತ್ತಾಗ್ತಿದೆ ಹೇಳಿ ಹೈಟಿಂದ, ಆಯಿತಾ? ಓ, ಅಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ನೀವು ನೋಡ್ಬೋದು ಮನೆಗಳನ್ನು ಹೇಗೆ ಸಮುದ್ರದ ಮಧ್ಯೆ ಅವರು ಪಾಮ್ ರೀತಿ ಹೇಗೆ ಮಾಡಿದಾರೆ ನೋಡಿ. ಸಮುದ್ರದಲ್ಲಿ ಈ ರೀತಿ ಕಟ್ಟಿದ್ದಾರೆ ಮನೆ. ಅಂದರೆ ಯೋಚಿಸಿ ಯಾವ ರೀತಿಯಾಗಿ ಅವರದ್ದು ಥಿಂಕಿಂಗ್ ಇರ್ಬೋದು, ಯಾವ ರೀತಿಯಾಗಿ ಅವರದ್ದು ಐಡಿಯಾಸ್ ಎಲ್ಲ ಯೂಸ್ ಮಾಡಿರ್ಬೋದು ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಆ್ಯಕ್ಚುಲಿ ಇಲ್ಲಿಂದ ನಿಂತು ನೋಡಿದರೆ ಅವರು ಯಾವ ರೀತಿ ಐಡಿಯಾ ಯೂಸ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಅಂತ ಸ್ವಲ್ಪ ಐಡಿಯಾ ಸಿಗುತ್ತೆ. ಯಾಕಂತ ಹೇಳಿದರೆ ನಾವು ಮುಂದೆ ಕೆಳಗೆ ನಿಂತು ನೋಡುವಾಗ ನಮಗೆ ಗೊತ್ತಾಗಲ್ಲ ಅವರು ಹೇಗೆ ಕಟ್ಟಿದ್ದಾರೆ ಅಂತ. ಇದು ಸಮುದ್ರದ ಮಧ್ಯದಲ್ಲಿದೆ, ಆದರೆ ಕೂಡ ಗೊತ್ತಾಗ್ತಿಲ್ಲ ನಾವು ಸಮುದ್ರದಲ್ಲಿ ಮಧ್ಯದಲ್ಲಿದ್ದೇವೆ ಅಂತ. ಅಂದರೆ ಆ ರೀತಿ ಕಟ್ಟಿದ್ದಾರೆ. ನಾನು ನಿಂತಿರುವ ಜಾಗದಿಂದ ಹಿಂದೆ ನೋಡಿದರೆ ಕಾಣುತ್ತೆ ಬುರ್ಜ್ ಅಲ್ ಅರಬ್ ಹೋಟೆಲ್. ಇದು ಕೂಡ
ಕಟ್ಟಿದ್ದಾರೆ ಸಮುದ್ರದ ಮಧ್ಯದಲ್ಲಿ. ಹೇಗೆ ಕಟ್ಟಿದ್ದಾರೆ ಒಂದು ಆಶ್ಚರ್ಯ ಅಲ್ವಾ? ಈ ರೀತಿಯಾಗಿ ಕೂಡ ಮನುಷ್ಯರು ಯೋಚಿಸ್ತಾರ, ಈ ರೀತಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಇರುತ್ತಾ? ನೋಡಿ, ಸಾಧ್ಯ ಇಲ್ವಾ? ಇದೆ ಅಲ್ವಾ? ನೋಡಿ. ಸೊ ಬನ್ನಿ, ನಾನು ತೋರಿಸ್ತಿದ್ದೇನೆ ಭೂಜಲರ ವ್ಯೂ ಪಾಯಿಂಟಿಂದ. ನೀವೆಲ್ಲ ನೋಡಿ ಆಯಿತು, ಸ್ವಲ್ಪ ಸೈಡಿಗೆ ನಿಂತಿದ್ದಾನೆ, ಸ್ವಲ್ಪ ಫೋಟೋ ತೆಗೆಸಿಕೊಳ್ಳುವ. ಇಲ್ಲಿ ಬಂದಮೇಲೆ ಮೆಮರಿಗೆ ಸ್ವಲ್ಪ ಫೋಟೋಸ್ ಎಲ್ಲ ಇರಬೇಕಾಗುತ್ತೆ. ಮತ್ತು ಇಲ್ಲಿ ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸುತ್ತೆ. ಯಾಕಂತ ಹೇಳಿದ್ರೆ ಪಾಯಿಂಟ್ ಇದು ತುಂಬ ಹೈ, ಅಂದರೆ ತುಂಬ ಎತ್ತರಕ್ಕೆ ಇರುವ ಎತ್ತರದ ಜಾಗ ಇರೋದ್ರಿಂದ ಇಲ್ಲಿ ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸುತ್ತೆ. ಸಂಜೆ ಹೊತ್ತು ವ್ಯೂ ನೋಡಲಿಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತ ನನಗೆ ಅನಿಸ್ತಿದೆ. ಈಗ ನಾನಿಲ್ಲಿ ನಿಂತಿದ್ದೇನೆ. ನನ್ನ ಹಿಂದುಗಡೆ ಇರುವ ವ್ಯೂ, ಅಲ್ಲಿ ತುಂಬ ದೊಡ್ಡ ಜಾಯಿಂಟ್ ವೀಲ್ ಕಾಣಿಸ್ತಿರ್ಬೋದು. ಅಂದರೆ ಈಗ ಕ್ಯಾಮ್ರಾದಲ್ಲಿ ಕಾಣಲಿಕ್ಕೆಲ್ಲ ಹತ್ತಿರ ಹೋಗಿ ಕಾಣಿಸ್ಬೋದು. ಜಾಯಿಂಟ್ ವೀಲ್ ಥರ ಕಾಣಿಸ್ತದೆ. ಅದು ಏನ್ ದುಬೈ ಬ್ಲೂ ವಾಟರ್ಸ್ ಹತ್ತಿರ. ಸೊ ಬ್ಲೂ ವಾಟರ್ಸ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಐ ಬಟನ್ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವುದಾದ್ರು ಅಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಅದು ಬ್ಲೂ ವಾಟರ್ಸ್ ಏರ, ಅದು ಕೂಡ ತುಂಬ ಚೆನ್ನಾಗಿದೆ. ದ ವ್ಯೂ ಹತ್ರ, ಪಾಮ್ ವ್ಯೂ ಹತ್ರ ಎಲ್ಲ ವ್ಯೂ ಎಲ್ಲ ನೋಡಿ ಆಯಿತು. ಏನೋ ಮನೆಗೆ ಹೋಗುವ ಟೈಮ್ ಆಯಿತು, ನಮಗೆ ಮನೆಗೆ ಕೂಡ ಹೋಗಬೇಕು, ಸೊ ಬೇರೆ ಕೆಲಸ ಕೂಡ ಇದೆ. ಸೊ ನಾವೀಗ ಹೊರಡ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಆಯಿತಾ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಲವಿಂಗ್ ಅಸ್ ಸೋ ಮಚ್. ಬಾಯ್ ಬಾಯ್. ಈಗ ನಿಮ್ಮ ಮುಂದೆ ತುಂಬ ಸ್ಪೀಡಾಗಿ 360 ಡಿಗ್ರಿ ವ್ಯೂ ಎಂಜಾಯ್ ಮಾಡಿ ಆಯಿತಾ. ಕೆಳಗೆ ಬಂದಾಯಿತು ಟಾಪಿಂದ. ಈಗ ಇಲ್ಲಿ ಗಿಫ್ಟ್ಸ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಈ ಜಾಗದಿನ ಸ್ಪೆಷಾಲಿಟಿ ಅದು ಇರುತ್ತೆ. ಸೊ ಅದರ ಬೇಸಿಸಲ್ಲಿ ಕೆಲವೆಲ್ಲ ಗಿಫ್ಟ್ಸ್ ಐಟಮ್ಸ್ ನಮಗೆ ಬೇಕಿದ್ದದ್ದು, ನಮಗೆ ಮನೆಗೆ ಬೇಕಿದ್ದದ್ದು ಮೆಮೊರಿಗೋಸ್ಕರ ಅವರು ಇಟ್ಟಿದ್ದಾರೆ. ಬೇಕಿದ್ದರೆ ಯಾರು ಪೇ ಮಾಡಿ ತಗೊಂಡು ಹೋಗ್ಬೋದು. ಹಾಗೆ ಇದು ಒಂದಕ್ಕೆ 32 ದಿರಮ್ಸ್ ಇಲ್ಲಿ ಬರೆದಿದೆ. ಎಲ್ಲ ಚಾಕ್ಲೇಟ್ಸ್ ಇಲ್ಲಿ ಏನಿದೆ. ಈ ಥರದ್ದು ನಾನು ಕೂಡ ಒಂದು ತಗೊಂಡಿದ್ದೇನೆ, ಬಟ್ ಅದು ಗೋಲ್ಡ್ ಸಕ್ಕಿಂದ ತಗೊಂಡದ್ದು ನಾನು ಕೂಡ. ಈಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೇನೆ. ನಿಮಗೆ ಈಗ ಈ ವ್ಯೂ ನೋಡಿ ಹೇಗೆ ಅನಿಸಿದ್ದು? ಜಸ್ಟ್ ಒನ್ ವರ್ಡ್, ಅಮೇಝಿಂಗ್ ಅಲ್ವಾ? Thank you for watching. Please support us.